ಕಟ್ಟಡದ ಮೂಲೆ ಮೂಲೆಯಲ್ಲೂ ನೀರಿನ ಕೊರತೆ, ಪಾಚಿ ಕಟ್ಟಿದ ಗೋಡೆಗಳು, ಸಂದುಗಳಿಂದ ಹನಿ ಹನಿಯಾಗಿ ಜಿನುಗುತ್ತಿರುವ ನೀರು, ನೆಲದ ತುಂಬೆಲ್ಲ ನೀರಾಪಸ, ಮಳೆ ನಿಂತರೂ ತೊಟ್ಟುಕುತ್ತಿರುವ ಮಳೆಹನಿ. ಮೆಲ್ಕಾರ್ನಲ್ಲಿರುವ ಬಂಟ್ವಾಳದ ಸಂಚಾರಿ ಪೊಲೀಸ್ ಠಾಣೆಯ ದಯಾನೀಯ ಸ್ಥಿತಿ ಹೀಗಿದೆ. ಸದಾ ನೀರಿನ ಸೆಲೆಯಿಂದ ತುಂಬಿರುವ ಸುರಂಗದೊಳಗಿನ ಅನುಭವ ನೀಡುವ ಈ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ನಿತ್ಯ ನೀರಾಭಿಷೇಕ. ಮಳೆಗೆ ರಸ್ತೆ ಬದಿ ಕೊಡೆ ಹಿಡಿದು ಟ್ರಾಫಿಕ್ ಕೆಲಸ ನಿರ್ವಹಿಸುವ ಬಂಟ್ವಾಳ ಸಂಚಾರಿ ಪೊಲೀಸರು ಕಚೇರಿಗೆ ಬಂದ ಬಳಿಕವೂ ಕೊಡೆ ಹಿಡಿದು ರೈನ್ ಕೋಟ್ ಧರಿಸಿಯೂ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯತೆ ನಿರ್ಮಾಣಗೊಂಡಿದೆ. ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಚಾರಿ ಪೊಲೀಸ್ ಠಾಣೆಯ ಈ ಸ್ಥಿತಿ ಠಾಣೆ ಆರಂಭಗೊಂಡ ವರ್ಷದಿಂದ ಇಂದಿನವರೆಗೂ ಹಾಗೆಯೇ ಇದೆ. ಸ್ವಂತ ಕಟ್ಟಡ ನಿರ್ಮಾಣವಾಗುವವರೆಗೂ ಈ ಅಸಹನೆಯನ್ನ ಸಹಿಸಿಕೊಂಡೇ ಪೊಲೀಸರು ಕಾರ್ಯನಿರ್ವಹಿಸಬೇಕಾಗಿದೆ. ಯಾವಾಗ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಎಂದು ಪೊಲೀಸರು ಕಾಯುತ್ತಿದ್ದಾರೆ. ಹಳೆಯ ಬಾಡಿಗೆ ಕಟ್ಟಡದಲ್ಲಿರುವ ಬಂಟ್ವಾಳದ ಸಂಚಾರಿ ಪೊಲೀಸ್ ಠಾಣೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದು, ಪೊಲೀಸರು ಆತಂಕದಲ್ಲೇ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಆರ್ಸಿಸಿ ಕಟ್ಟಡದಲ್ಲಿ ನೀರು ಸಂಪೂರ್ಣವಾಗಿ ಸೋರಿಕೆಯಾಗುತ್ತಿದ್ದು ಸುರಕ್ಷಿತವಾಗಿಲ್ಲ. ಗೋಡೆಗಳಲ್ಲಿ ನೀರಿನ ಪಸೆ ಹರಡಿಕೊಂಡು ಹನಿ ಹನಿಯಾಗಿ ನೆಲಕ್ಕೆ ಬೀಳುತ್ತಿರುತ್ತದೆ. ಕಚೇರಿ ಒಳಗಡೆ ನೀರು ಬೀಳದಂತೆ ತಡೆಯಲು ಪ್ಲಾಸ್ಟಿಕ್ ಕಟ್ಟಿ ಬಕೆಟ್ ಇಟ್ಟು ಕಾಯುವ ದುಸ್ಥಿತಿ ಯಾವುದೇ ಠಾಣೆಯಲ್ಲಿ ಕಾಣಸಿಗಲು ಸಾಧ್ಯವಿಲ್ಲ. ಗೋಡೆಗಳೆಲ್ಲ ನೀರಿನಿಂದ ಒದ್ದೆಯಾಗುತ್ತಿರುವ ಕಾರಣ ಅರ್ಥಿಂಗ್ ಆಗಿ ವಿದ್ಯುತ್ ಸಂಚರಿಸಿ ಗೋಡೆಗಳನ್ನು ಮುಟ್ಟುವಂತಿಲ್ಲ. ಫ್ಯಾನ್ ಅಳವಡಿಸಿದ ಜಾಗವೆಲ್ಲ ನೀರು ಸೋರಿಕೆಯಾಗುತ್ತಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲಾ ಕೊಠಡಿಗಳ ಫ್ಯಾನ್ಗಳನ್ನು ಕಳಚಿ ಇಡಲಾಗಿದೆ. ಕೊಠಡಿಯಲ್ಲಿ ನೀರು ಬಿದ್ದು ನೆಲ ಕೊಚ್ಚೆಯಂತಾಗಿದೆ. ಬಾಡಿಗೆ ಪಾವತಿಸಿದ್ರೂ ಕನಿಷ್ಠ ನಿರ್ವಹಣೆ ಇಲ್ಲದ ಕಾರಣ ಕಟ್ಟಡಕ್ಕೆ ಅಸುರಕ್ಷತೆ ಕಾಡುತ್ತಿದೆ. ಸೋರುತ್ತಿರುವ ಈ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸುವ ಕಷ್ಟ ಒಂದೆಡೆಯಾದರೆ, ದಾಖಲೆಗಳನ್ನು ಸಂಗ್ರಹಿಸಿಡುವುದು ಇನ್ನೊಂದು ಸಮಸ್ಯೆ. ಕಟ್ಟಡದ ಎಲ್ಲಾ ಕೋಣೆಗಳಲ್ಲೂ ನೀರು ಜಿನುಗುವುದರಿಂದ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಪೊಲೀಸರಿಗೆ ಸವಾಲಾಗುತ್ತಿದೆ. ಕಂಪ್ಯೂಟರ್ ಅನ್ನ ನೀರಹನಿಯಿಂದ ಸಂರಕ್ಷಿಸಲು ಪೊಲೀಸರು ಹರಸಾಹಸ ಪಡಬೇಕು. ಮಳೆಗಾಲ ಬಂದಾಗಲೆಲ್ಲ ಯಾಕಾದ್ರೂ ಇಲ್ಲಿದ್ದೇವೆಯೋ ಎನ್ನುವ ಭಾವನೆ ಸಂಚಾರಿ ಪೊಲೀಸರನ್ನ ಕಾಡುತ್ತಿದೆ. ಸಂಚಾರಿ ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡ ನಿರ್ಮಿಸುವ ಪ್ರಯತ್ನ ನೀಡುತ್ತಿಲ್ಲ. ಬಂಟ್ವಾಳಕ್ಕೆ ಸಂಚಾರಿ ಪೊಲೀಸ್ ಠಾಣೆ ಮಂಜೂರುಗೊಂಡು 6 ವರ್ಷ ಕಳೆದರೂ ಠಾಣೆ ನಿರ್ಮಿಸಲು ಅನುಕೂಲವಾಗುವಂತಹ ಸರ್ಕಾರಿ ಜಮೀನು ನಗರ ವ್ಯಾಪ್ತಿಯಲ್ಲಿ ಲಭ್ಯವಾಗದ ಕಾರಣ ಸ್ವಂತ ಕಟ್ಟಡ ನಿರ್ಮಾಣದ ಕನಸು ಇನ್ನೂ ಕಡತದಲ್ಲಿ ಉಳಿದಿದೆ. ಹಲವು ಮನವಿಗಳ ಬಳಿಕ ಮತ್ತೆ ಜಮೀನು ಮೀಸಲಿಡುವಂತೆ ಕೋರಿ ತಹಶೀಲ್ದಾರಿಗೆ ಮನವಿ ಸಲ್ಲಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಜನರಿಗೆ ರಕ್ಷಣೆ ನೀಡುವ ಪೊಲೀಸರೇ ಅಭದ್ರತೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ಶೋಚನೀಯ. ಸಂದೀಪ್ ಸಾನ್ಯ, V4 ನ್ಯೂಸ್, ಬಂಟ್ವಾಳ.